ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದ ತಲಪಾಡಿ ಶಾಖೆಡ್ 3 ವರ್ಷ ಮ್ಯಾನೇಜರ್ ಆದ ಬೇಲೆ ಮಲ್ತದ ಗ್ರಾಹಕರ್ನ ಬೊಕ್ಕ ಸಾರ್ವಜನಿಕರ್ನ ಉಡಲ್ಗೆಂದದು ಬಂದರ್ ಶಾಖೆಗೆ ವರ್ಗಾವಣೆ ಆಯಿನ ಸೌಮ್ಯರಿಗೆ ತಲಪಾಡಿ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ವತಿರ್ದು ಬೀಳ್ಕೊಡುಗೆ ಲೇಸನ್ ತಲಪಾಡಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಡ್ ಶುಕ್ರವಾರ ನಡಪಾಯಿರು. ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ತಲಪಾಡಿ ಪಾತಿರೊಂದು ಸೌಮ್ಯ ಮೂಲು ಎಡ್ಡೆ ರೀತಿಯ ಬೇಲೆ ಮಲ್ತಿದ್ರು ಐಕ ತಕ್ಕಂತಿಲಕ ಇನಿ ಮಾನಾದಿಗಿನ ಮಲ್ತದ ಬಂಡ ತೆರಿಪಾಯಿರು. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇದರ ವತಿಯಿಂದ ನಮ್ಮ ಒಂದು ಯುವಕರ ತಂಡ ಇದಕ್ಕೆ ಒಂದು ಸನ್ಮಾನ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ತಲಪಾಡಿಯಲ್ಲಿ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ 35 ವರ್ಷದಿಂದ ನಾವು ಈ ಸೋಷಲ್ ವರ್ಕ್ ಮಾಡ್ತಿದ್ದೇವೆ. ಅದಕ್ಕೆ ಬೇಕಾಗಿ ಒಂದು ನಮ್ಮ ಗ್ರಾಮೀಣ ವಿಕಾಸ ಬ್ಯಾಂಕ್ ಅವರು ನಾವು ಈ ಬ್ಯಾಂಕಿನವರಿಗೆ ನಾವು ಸನ್ಮಾನ ಮಾಡಿಲ್ಲ, ಇದು ಫಸ್ಟ್ ಟೈಮ್. ಏನೆಲ್ಲಿದ್ದರೆ ಒಂದು ಸೌಮ್ಯ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ತಕ್ಕವಾಗಿ ನಾವು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಸನ್ಮಾನ ಸಮಾರಂಭ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ ನಾನು ಎರಡು ಮಾತು. ಮಾನದಿಗೆನ ಪಡೆಯೊಂದು ಪಾತೇರ್ನ ಸೌಮ್ಯ ಸರ್ಕಾರ ಕೊರ್ನ ಜವಾಬ್ದಾರಿನ ನಿಭಾಯಿಸಾವನಿ ತಂಕ್ಲಿನ ಕರ್ತವ್ಯ ಬ್ಯಾಂಕ್ ಗ್ರಾಹಕರ್ನ ಹೊರತು ತಂಕ್ಲಿನ ಹತ್ತುಕೊಂಡು ತೆರಿಪಾಯಿರು. ನೀವು ಹೇಳಿದಷ್ಟು ನಾನು ಎಂತ ಮಾಡಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನಂತ ಡ್ಯೂಟಿ ಮಾಡಿದ್ದೇನೆ, ಎಲ್ಲಿ ಯಾವ ಬ್ರಾಂಚಲ್ಲಿ ಹೋದರೂ ಕೂಡ ನಾನು ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ನಂದು ಡ್ಯೂಟಿ ಅಲ್ಲ, ನಾನು ಬಂದರೆ ನನ್ನ ಡ್ಯೂಟಿ ಮಾಡಬೇಕು. ಬ್ಯಾಂಕಿಂಗ್ ಅಂತ ಹೇಳಿದರೆ ಹಾಗೆ ಗ್ರಾಮೀಣ ಬ್ಯಾಂಕ್ ಬಂದದೇ ರೂರಲ್ ಏರಿಯಾದವರಿಗೆ ಹೆಲ್ಪ್ ಮಾಡಲಿಕ್ಕೆ, ಸರ್ವಿಸ್ ಮಾಡಲಿಕ್ಕೆ. ನಾವು ಒಂದು 50 ರೂಪಾಯಿ ಇಟ್ಕೊಂಡು ಬಂದವರು, 5 ಲಕ್ಷ ಇಟ್ಕೊಂಡು ಬಂದವರು ಅಂತ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ನಾವು ಸೇವೆ ಮಾಡಬೇಕಂತೇಳಿ ಗವರ್ಮೆಂಟ್ ಗ್ರಾಮೀಣ ಬ್ಯಾಂಕನ್ನು ಮಾಡಿದೆವು. ಹಾಗೆ ನಾವಂತಲ್ಲ, ಎಲ್ಲ ಬ್ಯಾಂಕಿನವರು ಇರೋದು. ಬ್ಯಾಂಕಿಂಗ್ ಅಂತ ಹೇಳಿದರೆ ಸರ್ವಿಸ್ ಸೆಕ್ಟರ್, ಸರ್ವಿಸ್ ಮಾಡಲಿಕ್ಕೋಸ್ಕರ ನಮಗೆ ಸ್ಯಾಲರಿ ಕೊಡೋದು ಗವರ್ಮೆಂಟ್. ಹಾಗೆ ನಮ್ಮ ಆದಷ್ಟು ನನಗೆ ಆಗುವ ರೀತಿಯಲ್ಲಿ ನನ್ನ ಸ್ಕೀಮುಗಳನ್ನು ಜನರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟ ನಿಮಗೆ ಸಹ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಅಂದರೆ ನನಗೆ ನಿಮ್ಮದು ಅಂದರೆ ಎಲ್ಲರಿಗೆ ಸಹ ಎಲ್ಲ ಹೇಳಿ ಮನೆ ಹೋಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಒಂದು ಬ್ಯಾಂಕಿಗೆ ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದರೆ ಗ್ರಾಹಕರು ಇಲ್ಲದಿದ್ದರೆ ಬ್ಯಾಂಕ್ ಇಲ್ಲ. ಈಗ ನಾನು ಇವತ್ತು ಒಂದು 3 ವರ್ಷ ಬಂದು ಹೋಗ್ತೇವೆ, ಬಟ್ ನೀವು ಗ್ರಾಹಕರಿಲ್ಲದಿದ್ದರೆ ಬ್ಯಾಂಕ್ ಇಲ್ಲ. ಸ್ಟಾಫಿನವರು ಚೇಂಜ್ ಆಗ್ತಾ ಇರ್ತಾರೆ, ಬಟ್ ಗ್ರಾಹಕರದೇ ಬ್ಯಾಂಕ್, ನಿಮ್ಮದೇ ಬ್ಯಾಂಕ್. ಇದು ಗ್ರಾಮೀಣ ಬ್ಯಾಂಕ್ ನಿಮ್ಮದೇ, ನಂತಲ್ಲ. ನಾನು ಇದರಲ್ಲಿ ಒಂದು ಕೈ ಅಷ್ಟೇ. ಅಂದರೆ ನಾನು ನನ್ನ ಡ್ಯೂಟಿ ಮಾಡಿಕೊಂಡು ಹೋಗುವವರಷ್ಟೇ, ಕೆಲಸ ಮಾಡುವವರಷ್ಟೇ ನಾನು. ಇನ್ನು ನಾಳೆ ಇನ್ನೊಬ್ಬರು ಬರ್ತಾರೆ, ಅವರು ಸಹ ಸೇವೆ ಮಾಡ್ತಾರೆ ನಿಮಗೆ. ಎಲ್ಲ ಯಾರೂ ಸಹ ಹಾಗೇನಿಲ್ಲ. ನಮ್ಮ ಬ್ಯಾಂಕಲ್ಲಿ ಯಾವ ಸೌಲಭ್ಯಗಳು ಎಲ್ಲರಿಗೆ ಸಹ ಇದ್ದೇವೆ. ನೀವು ಪುನಃ ನಾನು ಹೋದರೂ ಕೂಡ ನೀವು ಮತ್ತು ಸಹ ನಮ್ಮ ಬ್ಯಾಂಕಿಗೆ ಬರಬೇಕು. ನಮ್ಮ ಬ್ಯಾಂಕಿನ ಸೇವೆಗಳೆಲ್ಲ ನಿಮಗಾಗಿ ಓಪನ್ ಮಾಡಿ ಇಟ್ಟಿದ್ದೇವೆ ಇಲ್ಲಿ. ಮತ್ತು ನೀವು ಎಲ್ಲರಿಗೆ ಒಬ್ಬೊಬ್ಬರೇ ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನರಿಗೆ ಬ್ಯಾಂಕಿಂಗ್ ಅಂತೇಳಿ ಇನ್ನೂ ಸಹ ಬ್ಯಾಂಕಿಗೆ ಬರಲಿಕ್ಕೆ ಎದ್ದಿರ್ತಾರೆ ಕೆಲವರು. ಅಂದರೆ ಬ್ಯಾಂಕಿಗೆ ಬಂದರೆ ನಮಗೆಲ್ಲ ಆಗ್ಬೋದಾ, ನಮಗೆ ಅಷ್ಟು ಕಷ್ಟ ಉಂಟು, ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತಾ, ಆಗೇನು ಹೆದರಬೇಡಿ. ಬ್ಯಾಂಕಿಗೆ ಬರಲೇಬೇಕು ನೀವು. ಎಲ್ಲಿ ಆದರೂ ನಮ್ಮ ಬ್ಯಾಂಕ್ ಅಂತಲ್ಲ, ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡಿ ವ್ಯವಹಾರ ಮಾಡಿ. ಮತ್ತು ನೀವೇ ಅಂಬಾಸಿಡರ್ಸ್ ನಮ್ಮ ಬ್ಯಾಂಕಿದ್ದು. ನೀವೇ ಒಬ್ಬೊಬ್ಬರ ಹತ್ರ ಮೀಟಿಂಗ್, ನಿಮ್ಮದು ಸಂಸ್ಥೆ ಇದು, ನಿಮ್ಮ ಹ್ಯೂಮನ್ ರಿಸೋರ್ಸ್ ಈ ಸಂಘಟನೆಗಳು ಎಲ್ಲ ನಿಮ್ಮ ಸಂಘದಲ್ಲಿ ಎಲ್ಲ ಹೇಳಬೇಕು. ಜನರಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು, ಫಿನಾನ್ಷಿಯಲ್ ಅವೇರ್ನೆಸ್ ಕೊಡಬೇಕು. ಅಂದರೆ ಖಾಲಿ ಸಾಲ ತಗೊಳ್ಳೋದಂತಲ್ಲ, ನೀವು ಸೇವಿಂಗ್ಸ್ ಹೇಗೆ ಮಾಡಿಕೊಳ್ಬೇಕು. ಸಣ್ಣ ಮಕ್ಕಳಿಗೆ ಕೆಲವರು ನನಗೆ ಯಾವಾಗಲೂ ಎಲ್ಲರಿಗೆ ಸಹ ಒಂದು ಕಷ್ಟ ಬರೋದು ಯಾವಾಗ ಗೊತ್ತಾ, ನಿಮ್ಮದು ಜೂನ್ ಟೈಮ್, ಜೂನ್ ಆಗುವಾಗ ಎಷ್ಟೋ ಜನರು ನಾವು ಬಂದು ಹೇಳ್ತಾರೆ, ಮೇಡಮ್ ಇದ್ದ ಸಾಲನ ಸ್ವಲ್ಪ ಹೆಚ್ಚು ಕೊಡ್ಬೋದಾ, ಮಕ್ಕಳಿಗೆ ಫೀಸ್ ಕೊಡ್ಲಿಕ್ಕೆ ಉಂಟು. ಅಂದರೆ ಆ ಟೈಮಲ್ಲಿ ಬಂದು ಅವರಿಗೆ
ಅವರಿಗೆ ಟೈಟ್ ಆಗ್ತದೆ. ಅದಕ್ಕೋಸ್ಕರ ನೀವು ಒಂದು ಸಣ್ಣ ಆರ್ ಡಿ ಮಾಡ್ಕೊಳ್ಳಿಕ್ಕೆ ಅಡ್ವೈಸ್ ಮಾಡಿ. ನಮ್ಮದು 1 ಇಯರ್ ಇದು ಆರ್ ಡಿ ಮಾಡಿಬಿಟ್ರೆ ಒಂದು ತಿಂಗಳಿಗೆ 500 ರೂಪಾಯಿ 1,000 ಕೊಡಲಿಕ್ಕೆ ಅಷ್ಟು ಕಷ್ಟ ಯಾರಿಗೆ ಸಹ ಬರುವುದಿಲ್ಲ. ಅದನ್ನು ಮಾಡಿಬಿಟ್ರೆ ನಿಮಗೆ ಮೇ ಜೂನಲ್ಲಿ ನಿಮಗೆ ಟೆನ್ಷನ್ ಇಲ್ಲ, ಅವರ ಶಾಲೆಗೆ ಬೇಕಾದ ದುಡ್ಡು ಅದರಿಂದ ಸಿಗ್ಬೋದು. ಆ ಥರ ಸಣ್ಣ ಸಣ್ಣ ಸೇವಿಂಗ್ಸ್ಗಳ ಬಗ್ಗೆ. ಮತ್ತು ನಿಮ್ಮದು ಈಗ ನೋಡಿ ಗಲ್ಫಿನಲ್ಲೆಲ್ಲ ಹಣ ಬರ್ತದೆ. ಈಗ ನಾವು ಒಂದು ಲೇಡಿಯಾಗಿ ಹೇಳೋದು, ನಮ್ಮ ಹತ್ರ ಇರ್ತದೆ ಒಂದು ಖರ್ಚು ಮಾಡಲಿಕ್ಕೆ ದುಡ್ಡು ಕೊಡ್ತೇವೆ ಹಸ್ಬೆಂಡ್, ಅದನ್ನು ನಾವು ಅದರಿಂದ ಸಹ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಆಗತ್ತೆ ಅಲ್ವಾ. ಅದೇ ರೀತಿಯಲ್ಲಿ ನಾವು ಇನ್ನು ಮುಂದೆ ನೋಡಿ ನಮ್ಮ ವರ್ಲ್ಡೇ ನಿಜವಾಗಿ ಆಫ್ಟರ್ ಕೊರೋನಾ ಬಿಫೋರ್ ಕೊರೋನಾ ಅಂತ ಹೇಳ್ಬೋದು. ಅಂದರೆ ಕೊರೋನಾದ ಮೊದಲಿನ ಆ ಅವಸ್ಥೆಯಲ್ಲಿ ಹೋಗ್ಲಿಕ್ಕೆ ಇನ್ನೂ ತುಂಬ ನಾವು ಮುಂದೆ ಹೋಗಬೇಕಾಗತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಅಂದರೆ ಅಷ್ಟು ಟೈಮ್ ನಮ್ಮದು ನೋಟ್ ಬ್ಯಾನ್ ಆದದನ್ನು ಅದರಿಂದ ನಾವು ಹೊರಗೆ ಬಂದದಷ್ಟೇ ನಮ್ಮ ಕೆಲವು ಕಸ್ಟಮರ್ಸ್. ನನಗೆ ಗೊತ್ತಾಗತ್ತಲ್ಲ ನಿಮ್ಮದೆಲ್ಲ ಕಷ್ಟ, ಆದರೆ ನಮಗೆ ಗೊತ್ತಾಗುತ್ತೆ ಆ ಟೈಮಿನ ಕಷ್ಟ ಆಗುವಾಗ ಪುನಃ ಒಂದು ಕೋವಿಡ್ ಇದು ಬಂದು ಪುನಃ ಹಾಳಾಯಿತು. ಅದಕ್ಕೆ ನಮ್ಮದು ಆದಷ್ಟು ನೀವು ನಿಮ್ಮದು ಹಾರ್ಡ್ ವರ್ಕ್ ಮಾಡಬೇಕು, ಸೇವಿಂಗ್ಸ್ ಮಾಡಿಕೊಳ್ಬೇಕು, ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಮತ್ತು ಆದಷ್ಟು ನೀವು ಮೆಸೆಂಜರ್ ಆಗಿ ಹೋಗ್ಬೇಕು. ಅಂದರೆ ಎಲ್ಲರಿಗೆ ಎಲ್ಲರ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನೀವು ಬಡ್ಡಿ ವ್ಯಾಪಾರ ಹತ್ರ ಹೋಗುವ ಮೊದಲು ಒಮ್ಮೆ ಟ್ರೈ ಮಾಡಿ, ಬ್ಯಾಂಕಿಗೆ ಬನ್ನಿ. ಅಂದರೆ ಬ್ಯಾಂಕಿನಲ್ಲಿ ಏನಾದರೂ ಒಂದು ಸೌಲಭ್ಯ ಇರ್ಬೋದು, ಸಣ್ಣ ಏನಾದರೂ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಏನಾದರೂ ಒಂದು ಇರ್ಬೋದು, ನನಗೆ ಸಿಗುವಂಥದ್ದೊಂದು ಅವಕಾಶ ಇರ್ಬೋದು. ಅದನ್ನು ಬಿಡಬೇಡಿ. ಮತ್ತು ಆದಷ್ಟು ಎಲ್ಲರಿಗೂ ಒಳ್ಳೆ ಆಗಲಿ, ಮತ್ತು ನಿಮಗೆ ಎಲ್ಲರಿಗೆ ಸಹ ದೇವರು ಒಳ್ಳೆ ಮಾಡಲಿ. ಬ್ಯಾಂಕ್ಗೆ ಬತ್ತಿನ ಮಾತಾ ಗ್ರಾಹಕರೇನು ತನ್ನ ಕುಟುಂಬದಲಕ ಸೌಮ್ಯ ತೂದು ಸಹಕಾರಿ ಸಾವಂದಿ ತೀರ್ಪಂಡದು ಮರಿಯ ಶಾಲಾ ಮುಖ್ಯ ಶಿಕ್ಷಕಿಯರು ಸಿಸ್ಟರ್ ಮೇರಿ ಪಿಂಟು ಮೆಚ್ಚುಗೆದ ಪಾತ್ರ ಪಂಡಿರು. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇವರ ಪರವಾಗಿ ಇವತ್ತು ಬೀಳ್ಕೊಡುಗೆ ಏರ್ಪಡಿಸಿದ್ದೀರಿ ನೀವು. ಈ ಕೊರೋನಾ ಸಮಯದಲ್ಲಿ ಎಲ್ಲೂ ಸಹ ಪ್ರೋಗ್ರಾಮ್ಸ್ಗಳು ನಡೆಯುವುದಿಲ್ಲ, ನಡೆದರೂ ಸಹ ಅಲ್ಲಿ ಏನೋ ಎಲ್ಲರ ಪರ್ಮಿಷನ್ ಇಟ್ಟುಕೊಂಡು ನೀವು ಈ ಪ್ರೋಗ್ರಾಮ್ ನಡೀತದೆ. ಆದರೆ ಇಲ್ಲಿ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿಯೇ ಇದಕ್ಕೆ ಕಾರಣ. ಯಾಕಂತ ಹೇಳಿದರೆ ಈಗ ಇವರು ಇಂಟ್ರೊಡಕ್ಷನಲ್ಲಿ ಹೇಳಿದರು, ಪ್ರಸ್ತಾವನೆಯಲ್ಲಿ ಹೇಳಿದರು, ಸೌಮ್ಯ ಇವರು ಬಡವರು ಬಂದಾಗ, ಅವಿದ್ಯಾವಂತರು ಬಂದಾಗ ಅವರಿಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿಯೇ ಸ್ವೀಕರಿಸಿ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತ ಹೇಳಿ. ಇಂಥವರು ಸಿಗುವುದು ಅಪರೂಪ. ನಾನು ಇವರ ಹತ್ರ ಕೇಳಿದಾಗ ಇವರು ಹೇಳಿದರು, ಕರ್ನಾಟಕದ ಹಲವೆಡೆಗಳಲ್ಲಿ ಇವರು ಸೇವೆ ಸಲ್ಲಿಸಿ ಬಂದಿದ್ದಾರೆ. ಇದು ಟೌನ್ ಸಹ ಅಲ್ಲ ಮತ್ತು ಹಳ್ಳಿ ಸಹ ಅಲ್ಲ. ಯಾಕಂತ ಹೇಳಿದರೆ ಇಲ್ಲಿ ವಿದ್ಯಾವಂತರು ಸಹ ಇದ್ದಾರೆ, ಅವಿದ್ಯಾವಂತರು ಸಹ ಇದ್ದಾರೆ ಅಂತ ಹೇಳಿದರೆ ಇಷ್ಟು ಇಂಪ್ರೂವ್ ಆದ ಸ್ಥಳ ಅಲ್ಲ ಇದು. ಆದರೂ ಸಹ ಇಲ್ಲಿ ನಮ್ಮ ಸೌಮ್ಯ ಮೇಡಮ್ ಅವರು 3 ವರ್ಷ ಇದ್ದು ಇಲ್ಲಿಯ ಜನತೆಗೆ ನೀವು ನಿಮ್ಮ ಸಹಾಯವನ್ನು ನೀಡಿದ್ರಿ. ಇದಕ್ಕೆ ಕಾರಣ ನಮ್ಮ ಈ ಒಂದು ಸ್ಪೆಷಲ್ ದಿನ ಆಚರಿಸಲು ಕಾರಣ ನಮ್ಮ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ನವರು ನಿಮಗೆ ರೆಕಗ್ನೈಸ್ ಮಾಡಿದ್ದಾರೆ, ನಿಮ್ಮ ಸೇವೆಯನ್ನು ರೆಕಗ್ನೈಸ್ ಮಾಡಿದ್ದಾರೆ. ಇದಕ್ಕೆ ಇಲ್ಲಿ ಈ ಬೀಳ್ಕೊಡುಗೆ ಆಚರಿಸಲಿಕ್ಕೆ ನೀವು ಕಾರಣ ಅಂತ ಏನಂತ ಹೇಳಿದರೆ, ಇನ್ನೂ ನಿಮಗೆ ಹಲವಾರು ವರ್ಷಗಳಿವೆ, ಅಲ್ಲೂ ಸಹ ನೀವು ಇದೇ ರೀತಿಯಲ್ಲಿ ಜನರ ಸೇವೆ ಮಾಡಿ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ಸ್ಪಂದಿಸುವ ಒಂದು ಅವಕಾಶ ಹೆಚ್ಚಾಗಿ ಈಗ ನಾವು ನೋಡ್ತೀವಿ. ಯಾರಾದರೂ ದೊಡ್ಡ ಹುದ್ದೆಯಲ್ಲಿದ್ದರೆ ದೊಡ್ಡ ಜನರಾಗಿ ಮಾಡ್ತಾರೆ. ಈ ಕೆಳಮಟ್ಟಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಇದೆ. ಅಂಥವರಲ್ಲಿ ಕೆಲವರು ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗಿನ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥವರಲ್ಲಿ ಸೌಮ್ಯ ಅವರೊಬ್ಬರು. ನಿಮಗೆ ನಾವು ಈ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ನಿಮಗೆ ಒಳ್ಳೆಯದನ್ನು ಬಯಸ್ತೇವೆ. ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಕುಟುಂಬದವರಿಗೋಸ್ಕರ ನಾನು ಹಾಗೂ ನನ್ನ ಬಾಂಧವರು ಇಲ್ಲಿದ್ದಾರೆ. ನನಗೆ ಪ್ರೀತಿಯಿಂದ ಕರೆದಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬ್ಯುಸಿಯಾಗಿದ್ದೆ. ಆದರೂ ಸಹ ಇರಲಿ, ನಮಗೂ ಸಹ ನಿಮ್ಮೊಟ್ಟಿಗೆ ಬೆರೀಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಮಗೆ ಸಿದ್ದಿಕ್ ತಲಪಾಡಿಯವರು ಇನ್ವೈಟ್ ಮಾಡಿದರು. ಇಲ್ಲಿ ಅಬೂಬಕರ್ ಸಿದ್ದಿಕ್ ಅವರ ಮೂಲಕ ಇರಬಹುದು. ಸಿದ್ದಿಕ್ ತಲಪಾಡಿಯವರು ನನಗೆ ಆತ್ಮೀಯರು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಹ. ಅವರು ಯಾವ ಪ್ರೋಗ್ರಾಮ್ ಇದ್ದರೂ ಸಹ ನನಗೆ ಬಿಟ್ಟು ಕೊಡೋದಿಲ್ಲ, ನನ್ನ ಜೊತೆಗೇ ಇರ್ತಾರೆ ಅವರು. ಹಾಗೆ ಅವರ ಪ್ರೀತಿಯಿಂದ ಹಾಗೂ ನಿಮ್ಮ ಪ್ರೀತಿಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಮತ್ತು ಸೌಮ್ಯ ಅವರಿಗೆ ಒಳ್ಳೆಯದನ್ನು ಹಾರೈಸ್ತೇನೆ. ಮತ್ತೆಲ್ಲರಿಗೂ ಈ ಒಂದು ಒಳ್ಳೆಯ ದಿನವನ್ನು, ಇಂಥ ಒಂದು ಪ್ರೀತಿಯ ಒಂದು ಪ್ರೋಗ್ರಾಮನ್ನು ಈ ಸಮಯದಲ್ಲಿ ಏರ್ಪಡಿಸೋದು ಅಂತ ಹೇಳಿದರೆ ಗ್ರೇಟ್. ಆದ್ದರಿಂದ ಎಲ್ಲ ನಿಮಗೆ ಚಪ್ಪಾಳೆಗಳು ನಿಮಗೆ ಸಲ್ಲಿಸ್ತೇನೆ ಹಾಗೂ ಎಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸ್ತೇನೆ. ಗ್ರಾಮ ಪಂಚಾಯತ್ PDO ಕೇಶವ ಪಾತಿರೊಂದು
ಬಡವರಿಗೂ ದೀನ ದಲಿತರಿಗೂ ಪೊಂಚೋಳಿಗೆ ಬೋಡಾದ ಎಡ್ಡೆ ಬೇಲೆನು ಮೂಲು 6 ಮಲ್ತೊಂದಿತ್ತೇರು ನನದುಂಬಗ್ಲ 6 ವರ್ಗಾವಣೆ ಒಂದುಪ್ನ ಶಾಖೆಡೆ ಎಡ್ಡೆ ರೀತಿಡು ಕಾರ್ಯನಿರ್ವಹಿಸವಡು ಪಂಡದು ಹಾರೈಸೇರು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಇದರ ವ್ಯವಸ್ಥಾಪಕರಾದ ಶ್ರೀಮತಿ ಸೌಮ್ಯ ಮೇಡಮ್ ಅವರು ಈ ಒಂದು ಸೇವೆಯನ್ನು ಈ ಬ್ಯಾಂಕಿನಲ್ಲಿ ಉತ್ತಮ ರೀತಿಯಲ್ಲಿ ಸಲ್ಲಿಸಿದ್ದಕ್ಕೆ ಅವರಿಗೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಮೂಲಕ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ಬಹಳ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಅವರು ಈ ಬ್ಯಾಂಕಿನಲ್ಲಿ ಬಡವರಿಗೆ, ದಿನದಲಿತರಿಗೆ, ಮಹಿಳೆಯರಿಗೆ ಎಲ್ಲರಿಗೆ ಬೇಕಾದಂಥ ಒಂದು ಉತ್ತಮ ಕೆಲಸವನ್ನು ನೆರವೇರಿಸಿಕೊಟ್ಟಿರುವ ಪರಿಣಾಮವಾಗಿ ಇವತ್ತು ಊರಿನ ನಾವೆಲ್ಲರೂ ಅವರನ್ನು ಇವತ್ತೊಂದು ಗುರುತಿಸಿಕೊಂಡಿರ್ತೇವೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಬೀಳ್ಕೊಡುವ ಒಂದು ಸಮಾರಂಭವನ್ನು ಏರ್ಪಡಿಸುವ ತುಂಬ ಒಂದು ಶ್ಲಾಘನೀಯವಾದ ವಿಚಾರ. ಹಾಗೆ ಅವರು ವರ್ಗಾವಣೆಗೊಂಡು ಮುಂದೆ ಅವರ ಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಕೂಡ ಇದೇ ಅಲ್ಲಿಯ ಜನರಿಗೆ ಕೂಡ ಉತ್ತಮ ಸೇವೆ ಅವರಿಗೆ ಮಾಡಲು ಅವರಿಗೆ ಅವಕಾಶ ದೊರಕಲಿ, ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಎನ್ನೆರಡು ಮಾತನ್ನು ಮುಗಿಸ್ತೇನೆ. ತಾನು 3 ವರ್ಷದಿಂದ ಈ ಬ್ಯಾಂಕಿಗೆ ಬರಂದುಲ್ಲೆ ಆರು ಪುದರ್ಗು ಬೋಡಿ ತಿಲಕನೆ ಸೌಮ್ಯ ಸ್ವಭಾವದಾರು ಆರಿಗೂ ಅಪ್ಪ ಅಮ್ಮ ದೀನ ಪುದರು ಸಾರ್ಥಕ ಪಣದು ಸಮಾಜ ಸೇವಕರು ಅಬ್ಬಾಸ್ ಉಚ್ಚಿಲ್ ತೆರಿಪಾಯರು. ಇವತ್ತೊಂದು ನಮಗೊಂದು ಸಂತೋಷದ ದಿನ. ಅವರು ಹೋಗೋದಂತೇಳಿ ಅಲ್ಲ, ಅವರನ್ನು ಸನ್ಮಾನಿಸೋದು. ಯಾಕೆಂದರೆ ನಾನಿಲ್ಲಿ 3 ವರ್ಷದಿಂದ ಬರ್ತಾ ಇದ್ದೇನೆ ಬ್ಯಾಂಕಿಗೆ. ಯಾವಾಗಲಾದರೂ ಒಂದು ಸಲ ಆದರೂ ನಾನು ಬರುವಾಗ ಅವರ ಹೆಸರಿಗೆ ತಕ್ಕಂತೆ ಅವರು ಎಲ್ಲರಲ್ಲಿಯೂ ಸೌಮ್ಯವಾಗಿರ್ತಾರೆ. ಅವರಿಗೆ ದೇವರು ಅವರ ತಂದೆ ತಾಯಿಗಳಿಟ್ಟ ಹೆಸರು ಸಾರ್ಥಕ ಯಾವಾಗಲೂ. ಇನ್ನೊಂದು ಅಂತ ಹೇಳಿದರೆ, ನಾನಿಲ್ಲಿಗೆ ಬರುವಾಗ ಹಲವು ಕಸ್ಟಮರ್ಸ್ ಇಲ್ಲಿಗೆ ಬರ್ತಾರೆ ಗ್ರಾಮೀಣ ವಿಕಾಸ ಬ್ಯಾಂಕಿಗೆ. ಅವರು ಬರೋದು ನಮ್ಮೊಂದು ಸಹೋದರಿಯ ಬ್ಯಾಂಕಿಗೆ ಹೋಗ್ತೇನೆ ಅಂತೇಳಿ. ಕರ್ನಾಟಕ ವಿಕಾಸನ ಹೆಸರು ಅವರಿಗೆ ಗೊತ್ತಿಲ್ಲ ಬರುವವರಿಗೆ. ಸಹೋದರಿ ಹತ್ರ ಹೋಗಿ ನಾವು ಹಣ ತಗೊಂಡು ಬರ್ತೇವೆ ಅಂತ ನಾನು ಕೂಡ ಇಲ್ಲಿ ಹಲವು ಜನರು ಅದನ್ನೇ ಹೇಳ್ತಾ ಇರ್ತಾರೆ. ಅವರೊಬ್ಬ ಸಹೋದರಿಯಾಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ. ಆದ್ದರಿಂದ ಅವರಿಗೆ ಇನ್ನು ಮುಂದಕ್ಕೂ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನು ಮುಂದೆ ಹೋಗುವ ಸ್ಥಳಗಳಲ್ಲಿಯೂ ನಮ್ಮನ್ನು ಕೂಡ ಮರೆಯದೆ ಅವರು ಎಲ್ಲರೊಟ್ಟಿಗೂ ಸಹಬಾಳ್ವೆಯಿಂದ ವರ್ತಿಸಿ ಅವರಿಗೆ ಅಲ್ಲಿಯೂ ಹೆಸರು ಗಳಿಸಲಿ ಎಂದು ದೇವರಲ್ಲಿ ಬೇಡುತ್ತಾ ಉದ್ಯಮಿ ಖಾದರ್ ತಲಪಾಡಿ, ರಹೀಂ ಉಚ್ಚಿಲ್, ಸಮಾಜ ಸೇವಕರು ನಜೀಮಾ, ಯುವ ಉದ್ಯಮಿ ಮೊಹಮ್ಮದ್ ಕೊನ್ನಿ, ಪಂಜಾಳ ಮಸೀದಿಯ ಅಧ್ಯಕ್ಷರು ಬಾವು ತಲಪಾಡಿ, ಅಶ್ರಫ್ ಮಂಜಲ್ಪಾದೆ, ಕಡ್ಪಳ ಮಾಲಕರು ಶಾಫಿ ಇಂಚತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡಲಿದ್ದರು. BS ಇಸ್ಮಾಯಿಲ್ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತೆರೇರು. ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಅವರ ಒಂದು ಈ ಸೇವೆಯನ್ನು ಕಂಡು ನಮ್ಮ ತಲಪಾಡಿ ಸಂಘದ ಸದಸ್ಯರು ಕಂಡಂಥ ಈ ಒಂದು ನಮ್ಮ ಈ ಮೇಡಮ್ ಬಹಳ ಒಳ್ಳೆಯ ಕೆಲಸವನ್ನು, ಅವರು ಸಮಾಜ ಸೇವೆಯನ್ನು ಉತ್ತಮವಾದ ಸೇವೆಯನ್ನು ಕೊಟ್ಟಂತಹ ಈ ಮೇಡಮನ್ನು ನಾವು ಗೌರವಿಸುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಯಾಕೆಂತ ಹೇಳಿದರೆ, ಯಾರಾದರೂ ಬಡವರು, ಅವಿದ್ಯಾವಂತರು ನಮ್ಮ ಈ ಬ್ಯಾಂಕಿಗೆ ಬಂದು ಗ್ರಾಹಕರು ಬ್ಯಾಂಕಿಗೆ ಬಂದಾಗ ಅವರಿಗೆ ಏನು ವಿದ್ಯೆ ಇಲ್ಲದ ಸಮಯದಲ್ಲಿ ಅವರಿಗೆ ಒಳ್ಳೆಯ ಅಡ್ವೈಸ್ ಕೊಟ್ಟು ಅವರನ್ನು ಒಳ್ಳೆಯ ರೀತಿಯಲ್ಲಿ ಸರ್ವಿಸ್ ಕೊಟ್ಟಂತಹ ಈ ಮೇಡಮ್ನವರನ್ನು ನಾವು ಗೌರವಿಸುವುದು, ಸನ್ಮಾನಿಸುವುದು ನಮ್ಮ ಕರ್ತವ್ಯ ಆಗಿದೆ. ಹಾಗೆ ಈ ಮೇಡಮ್ ಅವರನ್ನು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ನಾವು ಅವರಿಗೆ ಒಂದು ಸನ್ಮಾನವನ್ನು ಕೊಟ್ಟು ಗೌರವಿಸಲು ತೀರ್ಮಾನ.